ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ಸುವರ್ಣ ಕನ್ನಡ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನ್ ದುಬೈಯಲ್ಲಿ ಹೋದಂತ ಕೆಲವೊಂದು ಟೂರಿಸ್ಟ್ ಪ್ಲೇಸಸ್ ಅನ್ನ ತೋರಿಸ್ತಾ ಇದ್ದೇನೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೇನೆ. ಸೊ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಹಾಗೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬಹುದು. ಅಲ್ಲೇ ಕೆಳಗೆ ರೆಡ್ ಕಲರ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡೋದಷ್ಟೇ. ಸೊ ನಾನಂತೂ ತುಂಬಾನೇ ಎಂಜಾಯ್ ಮಾಡಿದ್ದೇನೆ. ಸೊ ನೀವು ಕೂಡ ಈ ವಿಡಿಯೋನ ಇಷ್ಟ ಪಡ್ತೀರಿ ಅಂತ ಅನ್ಕೋತೇನೆ. ಸೊ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಸೊ ನೀವಿವಾಗ ನೋಡ್ತಾ ಇರೋದು ನಾನು ಮೆಟ್ರೋದಿಂದ ದುಬೈ ಮಾಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೇನೆ. ಸೊ ದುಬೈಯಲ್ಲಿ ಟ್ರಾವೆಲ್ ಮಾಡುವಾಗ ಒಂದು ಖುಷಿ ಆಗೋದು ಏನಂದ್ರೆ ಇಲ್ಲಿ ತುಂಬಾನೇ ಒಂದು ಬೇರೆ ಬೇರೆ ಟೈಪ್ಸ್ ಇದು ಬಿಲ್ಡಿಂಗ್ಸ್ ಅನ್ನ ನೋಡ್ಲಿಕ್ಕೆ ಸಿಗುತ್ತೆ. ತುಂಬಾನೇ ಡಿಫ್ರೆಂಟ್ ಶೇಪ್ಸ್ ಅಲ್ಲೆಲ್ಲ ಇರುತ್ತೆ. ಸೊ ಎಷ್ಟು ದೂರ ಟ್ರಾವೆಲ್ ಮಾಡ್ಲಿಕ್ಕಿದ್ರು ಕೂಡ ಅದು ಟೈಮ್ ಹೋದದೇ ಗೊತ್ತಾಗೋದಿಲ್ಲ. ಮೆಟ್ರೋದಲ್ಲಿ ದುಬೈ ಮಾಲಿಗೆ ಬರೋದಾದ್ರೆ ಮೆಟ್ರೋದಿಂದ ಇಳಿದು ಸ್ಟೇಷನ್ ಇಂದ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ. ಏನಂದ್ರೆ ತುಂಬಾನೇ ನಡಿಬೇಕು. ನನ್ಗಂತೂ ಫಸ್ಟ್ ಟೈಮ್ ಹೋದಾಗಂತೂ ಸಿಕ್ಕಾಪಟ್ಟೆ ಸಾಕಾಗಿತ್ತು ಬರೀ ಮೆಟ್ರೋ ಸ್ಟೇಷನ್ ಇಂದ ದುಬೈ ಮಾಲ್ ಎಂಟ್ರಿ ತನಕ. ಮೆಟ್ರೋ ಸ್ಟೇಷನ್ ಇಂದ ಈ ತರ ನಡ್ಕೊಂಡು ಹೋಗ್ತಾ ಇರುವಾಗ ನಮ್ಗೆ ಬುರ್ಜ್ ಖಲೀಫಾ ಕೂಡ ಈ ತರ ಕಾಣುತ್ತೆ. ಒಳಗಿಂದಲೇ ತುಂಬಾ ಹತ್ರದಿಂದ ಕಾಣುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಮಾಲ್ ಕೂಡ ಇಷ್ಟು ಹ್ಯೂಜ್ ಆಗಿದೆ ಅಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೂಡ ನಮ್ಗೆ ಒಂದು ಫುಲ್ ಮಾಲ್ ಅನ್ನ ತಿರುಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡದಾಗಿದೆ. ಸೊ ದುಬೈ ಮಾಲಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಈ ಎಕ್ವೇರಿಯಂ. ಸೊ ತುಂಬಾನೇ ದೊಡ್ಡ ಎಕ್ವೇರಿಯಂ ಇದು. ತುಂಬಾನೇ ಟೈಪ್ಸ್ ಇದು ಫಿಶಸ್ ಇದೆ ಇದರಲ್ಲಿ. ಶಾರ್ಕ್ ಇದೆ, ಹಾಗೆ ಸ್ಟಿಂಗ್ ರೇಸ್ ಇದೆ ಸುಮಾರು. ಸೊ ನನ್ಗಂತೂ ತುಂಬಾ ಇಷ್ಟ ಆಗಿತ್ತು. ನಾನು ಮತ್ತೆ ನನ್ನ ಹಸ್ಬೆಂಡ್ ತುಂಬಾನೇ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇದರ ಒಳಗಿಂದ ಕೂಡ ನೋಡ್ಲಿಕ್ಕೆ ನಮಗೆ ಅವಕಾಶ ಇದೆ. ಸೊ ಅಲ್ಲಿಂದ ಇನ್ನೂ ತುಂಬಾನೇ ಚೆನ್ನಾಗಿ ವ್ಯೂ ಸಿಗುತ್ತೆ ಈ ಅಕ್ವೇರಿಯಂ ಇದ್ದು. ಅದಕ್ಕೆ ನಾವು ಸಪ್ರೇಟ್ ಆಗಿ ಟಿಕೆಟ್ ಅನ್ನ ಪರ್ಚೇಸ್ ಮಾಡಿ ಹೋಗ್ಬೇಕಾಗುತ್ತೆ. ಸೊ ನೀವ್ ಯಾರಾದ್ರೂ ದುಬೈಗೆ ಹೋಗುವಾಗ ದುಬೈ ಮಾಲಿಗೆ ಹೋಗ್ತೀನಂತಾದ್ರೆ ಫುಲ್ ಡೇದ್ ಪ್ಲಾನ್ ಮಾಡಿ ಬೆಳಿಗ್ಗೆ ಹೋಗಿ ಆರಾಮಿಂದ ತಿರುಗಾಡಿ. ಹಾಗೂ ತಿನ್ಲಿಕ್ಕಂತೂ ಬೇಕಾದಷ್ಟು ವೆರೈಟಿ ಇದೆ. ಡಿಫ್ರೆಂಟ್ ಫುಡ್ ಅನ್ನ ನೀವು ಟ್ರೈ ಮಾಡ್ಬೋದು. ಸೊ ಆರಾಮಿಂದ ಮಾಲ್ ಎಲ್ಲ ತಿರುಗಿ ಆದ ನಂತರ ಸಾಯಂಕಾಲ ಇಲ್ಲಿ ಒಂದು 7 o'clock ಹೊತ್ತಿಗೆ ಇಲ್ಲಿ ಮ್ಯೂಸಿಕ್ ಫೌಂಟೇನ್ ಶೋ ಇದೆ. ಅದು ಕೂಡ ತುಂಬಾನೇ ಚೆನ್ನಾಗಿದೆ ನೋಡ್ಲಿಕ್ಕೆ. ಆ ಮ್ಯೂಸಿಕ್ಗೆ ತಕ್ಕಂತೆ ಈ ಫೌಂಟೇನ್ ಡಾನ್ಸ್ ಮಾಡೋದನ್ನ ನೋಡ್ಲಿಕ್ಕಲ್ಲ ತುಂಬಾನೇ ಖುಷಿ ಆಗುತ್ತೆ. ಒಂದು 10 to 15 minutes ಇದು ಶೋ ಇರುತ್ತೆ ಅದು. ಬಟ್ ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವಿಲ್ಲಿ. ಸೊ ನಾನು ಕೂಡ ಇದನ್ನ ಮೊದಲು ವಿಡಿಯೋಸ್ ಅಲ್ಲೇ ನೋಡ್ತಾ ಇದ್ದದ್ದು. ಬಟ್ ನಿಜವಾಗ್ಲೂ ನೋಡುವಾಗಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸೊ ಇವಾಗ ನಾವು ಹೋಗ್ತಾ ಇರೋದು ದುಬೈನ ಗೋಲ್ಡ್ ಸೂಕಿಗೆ. ಇಲ್ಲಿ ಚಿನ್ನದ್ದು ಶಾಪ್ಸ್ ಎಲ್ಲ ತುಂಬಾನೇ ಇದೆ. ದುಬೈ ಚಿನ್ನ ಅಂದ್ರೆ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ. ಸೊ ಮೊದಲೆಲ್ಲ ತುಂಬಾ ಕಡಿಮೆಗೆ ಸಿಗ್ತಾ ಇದ್ದಿದ್ದು ಇಂಡಿಯಾಕ್ಕೆ ಕಂಪೇರ್ ಮಾಡಿದ್ರೆ. ಬಟ್ ಇವಾಗ ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ ರೇಟ್ ಅಲ್ಲಿ. ಸೊ ನಾವು ದುಬೈಲಿರುವಾಗ ಬುರ್ಜುಮನಲ್ಲಿ ಸ್ಟೇ ಮಾಡ್ತಾ ಇದ್ವಿ. ಅಲ್ಲಿಂದ 10 minutes ವಾಕಿಂಗ್ ಮಾಡ್ಕೊಂಡು ಹೋದ್ರೆ ಈ ತರ ಒಂದು ಲೇಕ್ ಇದೆ. ಅಲ್ಲಿ ನಮಗೆ ಬೋಟ್ ಸಿಗುತ್ತೆ. ಬೋಟ್ ಇಂದ ನಾವು ಟ್ರಾವೆಲ್ ಮಾಡ್ಬೋದು ಆಚೆ ಬದಿ, ಅಥವಾ ನಮ್ಗೆ ಮೆಟ್ರೋ ಅಥವಾ ಬಸ್ ಇಂದ ಕೂಡ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು. ಸೊ ನಮ್ಗೆ ಇದು ಹತ್ರ ಇದ್ದಿದ್ರಿಂದ ನಾವು ಬೋಟ್ ಅನ್ನೇ ಪ್ರಿಫರ್ ಮಾಡಿದ್ವಿ. ಅಲ್ಲಿ ರೀಚ್ ಆದ ನಂತರ ಅಂತೂ ನನ್ಗೆ ಫುಲ್ ಖುಷಿ. ಅದನ್ನೆಲ್ಲ ಶಾಪ್ಸ್ ಅನ್ನೆಲ್ಲ ನೋಡಿ ಎಲ್ಲಿ ನೋಡಿದ್ರು ಕೂಡ ಬರೀ ನಿಮ್ಗೆ ಚಿನ್ನನೇ ಕಾಣುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಅಲ್ವಾ. ಸೊ ಚಿನ್ನ ಎಲ್ಲ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ. ನಾನಂತೂ ಎಲ್ಲ ಶಾಪ್ಸ್ ಅಲ್ಲಿ ಕೂಡ ಫುಲ್ ನಿಂತ್ಕೊಂಡು ಡೀಟೇಲ್ ಆಗಿ ಏನೇನೆಲ್ಲ ಇದೆ, ಯಾವ ಡಿಸೈನ್ ಇದೆ ಎಲ್ಲ ಕೂಡ ನೋಡ್ತಾ ಇದ್ದೆ. ಮತ್ತೆ ನನ್ನ ಹಸ್ಬೆಂಡ್ ಕರೀತಾ ಇದ್ದಾರೆ, ಎಷ್ಟು ನೋಡ್ತಿ ಸಾಕು ಬಾ ಅಂತ. ಸೊ ಅಷ್ಟು ಖುಷಿ ಆಗುತ್ತೆ ಅದನ್ನೆಲ್ಲ ನೋಡುವಾಗ. ಸೊ ಇಲ್ಲಿ ಒಂದು ದೊಡ್ಡ ಫಿಂಗರ್ ರಿಂಗ್ ಕೂಡ ಇದೆ. ಇದು ಕೂಡ ಅಷ್ಟೇ, ಇದು ವರ್ಲ್ಡ್ ಅಲ್ಲೇ ದೊಡ್ಡ ಫಿಂಗರ್ ರಿಂಗ್ ಅಂತೆ. ಸೊ ಇದು ಗಿನ್ನಿಸ್ ಬುಕ್ ಅಲ್ಲಿ ಕೂಡ ರೆಕಾರ್ಡ್ ಆಗಿದೆ.
ನೆಕ್ಸ್ಟ್ ಇವಾಗ ನೀವು ನೋಡ್ತಾ ಇರೋದು ಡೆಸರ್ಟ್ ಸಫಾರಿ. ಇದಂತೂ ನಾನು ತುಂಬಾನೇ ಒಂದು ಎಂಜಾಯ್ ಮಾಡಿದ ಆಕ್ಟಿವಿಟಿ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ನಾನು ನನ್ನ ಆಫೀಸ್ ಟೀಮ್ಮೇಟ್ಸ್ ಒಟ್ಟಿಗೆ ಹೋಗಿದ್ದೆ. ಸೊ ಇಲ್ಲಿ ಮೊದಲೇ ಪ್ಯಾಕೇಜ್ ಬುಕ್ ಮಾಡಬೇಕಾಗುತ್ತೆ. ಸೊ ಅವರದೇ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಕೂಡ ಇರುತ್ತೆ. ಸೊ ನಮ್ಮ ವೆಹಿಕಲ್ ಇದ್ರೆ ನಾವು ನಮ್ಮ ಕಾರಲ್ಲೇ ಟ್ರಾವೆಲ್ ಮಾಡ್ಬೋದು, ಅಥವಾ ನಾವು ಅವ್ರ ಹತ್ರ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸಸ್ ಅನ್ನು ಕೂಡ ತಕೊಳ್ಬಹುದು. ಸೊ ಹೋದ ಕೂಡಲೇ ಸ್ಟಾರ್ಟಿಂಗ್ ಒಂದು 10-15 ಮಿನಿಟ್ಸ್ ನಮಗೆ ಡೆಸರ್ಟ್ ಇದು ಸಫಾರಿ ಇರುತ್ತೆ. ಅದು ಕೂಡ ತುಂಬಾನೇ ಮಜಾ ಬರುತ್ತೆ. ಸ್ವಲ್ಪ ಹೆದರಿಕೆ, ಸ್ವಲ್ಪ ತುಂಬಾ ಎಕ್ಸೈಟ್ಮೆಂಟ್ ಎಲ್ಲನೂ ಕೂಡ ಇರುತ್ತೆ. ಸೊ ಅದನ್ನಂತೂ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಅದರ ನಂತರ ಅವ್ರು ನಮ್ಮನ್ನ ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಬಿಡ್ತಾರೆ. ಸೊ ಆವಾಗ ನಾವು ಅಲ್ಲಿ ಫೋಟೋಸ್ ತೆಗಿಬೋದು, ಅಥವಾ ಕ್ಯಾಮಲ್ ರೈಡ್ ಇದೆ ಅದನ್ನು ಕೂಡ ಮಾಡ್ಬೋದು. ಆಮೇಲೆ ಅಲ್ಲಿ ಈಗಲ್ ಕೂಡ ಇದೆ, ಅದರಲ್ಲಿ ನಿಮ್ಗೆ ಯಾರಿಗಾದ್ರೂ ಈಗಲನ್ನು ಹಿಡಿದು ಯಾರಿಗಾದ್ರೂ ಫೋಟೋಸ್ ತೆಗಿಲಿಕ್ಕಿದ್ರೆ ಅದು ಕೂಡ ಅಲ್ಲಿ ಮಾಡ್ಬೋದು ಆ ಟೈಮಲ್ಲಿ. ಸೊ ಸಾಯಂಕಾಲ ನಂತರ ಅಲ್ಲಿ ಡಿನ್ನರ್ ಬುಫೆ ಸ್ಟಾರ್ಟ್ ಆಗುತ್ತೆ. ಸೊ ಅನ್ಲಿಮಿಟೆಡ್ ಫುಡ್ ಇರುತ್ತೆ. ಸೊ ಅದು ನಿಮ್ಮ ಪ್ಯಾಕೇಜಲ್ಲೇ ಬರುತ್ತೆ, ಎಕ್ಸ್ಟ್ರಾ ಏನು ಪೇ ಮಾಡ್ಲಿಕ್ಕೆ ಇರೋದಿಲ್ಲ. ಮೊದಲೇ ನಾವು ಬುಕಿಂಗ್ ಮಾಡಿರೋದ್ರಿಂದ ಎಲ್ರಿಗೂ ಕೂಡ ಟೇಬಲ್ ರಿಸರ್ವ್ ಆಗಿರುತ್ತೆ. ಸೊ ಅಲ್ಲಿ ಹೋದ ನಂತರ ನಮಗೆ ಬುಕಿಂಗ್ ಮಾಡಿದ ಕಂಪನಿ ಹೆಸರೆಲ್ಲ ಕೇಳಿ ನಾವು ರಿಸರ್ವ್ ಮಾಡಿರುವಂಥ ಟೇಬಲ್ ಅನ್ನು ನಮಗೆ ಕೊಡ್ತಾರೆ. ಸೊ ಇಲ್ಲಿ ತುಂಬಾನೇ ಲೌಡ್ ಆಗಿ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ, ಹಾಗೆ ಬೆಲಿ ಡಾನ್ಸ್ ಶೋ ಇರುತ್ತೆ, ಫೈರ್ ಶೋ ಇರುತ್ತೆ, ಇನ್ನೂ ಒಂದು 2 ಡಾನ್ಸ್ ಶೋ ಇದ್ದಿತ್ತು. ಸೊ ಹಾಗೆ ಇದೆಲ್ಲ ಎನ್ವೈರ್ಮೆಂಟ್ ಜೊತೆಗೆ ಒಂದು ಒಳ್ಳೆ ಊಟ, ಹಾಗೆ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಇದ್ರೆ ಅಂತೂ ನೀವು ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದ್ದೇನೆ. ಸೊ ಹಾಗೆ ಅಲ್ಲಿ ತೆಗೆದಿರುವಂತ ಕೆಲವೊಂದು ಫೋಟೋಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಕೂಡ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೋತೇನೆ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ಬೋದು.